ಎಲ್ರಿಗೂ ನಮಸ್ಕಾರ. ಒಂದು ಹೊಸ ತುಳು ಫಿಲ್ಮ್ ಬರ್ತಾ ಇದೆ, ಮದೀಪು ಅಂತ. ಟ್ರೈಲರ್ ನೋಡಿದೆ, ಭಾಳ ಪ್ರಾಮಿಸಿಂಗ್ ಆಗಿದೆ. ಈ ನಡುವೆ ತುಳು ಫಿಲ್ಮ್ ಜಾಸ್ತಿ ಚೆನ್ನಾಗಿ ಹೋಗ್ತಾ ಇದೆ, ಅದು ಕೇಳಿ ತುಂಬ ಖುಷಿ ಆಯಿತು. ಇದು ಡೈರೆಕ್ಟ್ ಮಾಡಿದವರು ಒಬ್ಬ ಆರ್ಟ್ ಡೈರೆಕ್ಟ್ರು, ಸೊ ಚೇತನ್ ಅಂತ ಅವ್ರ ಹೆಸರು. ಚೇತನ್ನು ಇದು ಸ್ವಲ್ಪ ಈ ಕಮರ್ಷಿಯಲ್ಗಿಂತ ಸ್ವಲ್ಪ ವಿಭಿನ್ನವಾಗಿ ತೆಗಿಬೇಕಂತ ಒಂದು ಕಲಾತ್ಮಕ ಚಿತ್ರ ತೆಗೆದಿದ್ದಾರೆ, ಒಂದು ಆರ್ಟಿಸ್ಟಿಕ್ ಸಿನಿಮಾ ತೆಗೆದಿದ್ದಾರೆ. ಒಂದು ಒಳ್ಳೆ ಅರ್ಥಪೂರ್ಣವಾಗಿದೆ. ಲಾಟ್ ಆಫ್ ಏನಂತೀವಿ, ಪ್ರಾಬ್ಲಮ್ಸ್ ಏನೇನು ಬರುತ್ತೆ ಲೈಫ್ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅದ್ರ ಬೇಸ್ ಮಾಡಿ ಒಂದು ನಂಬಿಕೆ ಮೇಲೆ ಒಂದು ಪಿಕ್ಚರ್ ಮಾಡಿದ್ದಾರೆ, ಮದೀಪು ಅಂತ. ಸೊ ಚೇತನ್ ಅವರು ಫಸ್ಟು ಈ ವಜ್ರಶ್ರೀ ಮೂಲಕ ಒಂದು ಆರ್ಟ್ ಡೈರೆಕ್ಟರ್ ಬಂದವರು, ಸೊ ಅಮ್ಮನ ಪ್ರೊಡಕ್ಷನಿಂದ ಬಂದವರು. ಸೊ ಇವತ್ತು ಒಂದು ಡೈರೆಕ್ಟ್ರಾಗಿ ಬೆಳೀತಾ ಇದ್ದಾರೆ ಅಂದರೆ ಭಾಳ ಖುಷಿಯಾದ ವಿಷಯ. ಒಳ್ಳೇದಾಗಲಿ ಚೇತನ್ ಅವ್ರಿಗೆ. ಮದೀಪು ಸಿನಿಮಾ ನೋಡಿ ಎಂಜಾಯ್ ಮಾಡಿ, ಯಾಕಂದರೆ ನಾನು ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಭಾಳ ಇಂಪ್ರೆಸ್ ಆಯಿತು. ನಾನು ಆ ಸಿನಿಮಾ ನೋಡ್ತೀನಿ, ಸೊ ನೀವು ನೋಡಿ ಎಂಜಾಯ್ ಮಾಡಿ. ಆಲ್ ದಿ ಬೆಸ್ಟ್ ಫಾರ್